ಮಂಗಳೂರು ಮಹಾನಗರ ಪಾಲಿಕೆಯ ನೀರಿನ ಪೈಪೊಂದು ಅಕ್ಟೋಬರ್ 30ರಂದು ಒಡೆದು ಹೋಗಿದ್ರೂ ಸಂಬಂಧಪಟ್ಟ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದರ ದುರಸ್ತಿ ಕಾರ್ಯವನ್ನ ಇನ್ನೂ ಮಾಡಿಲ್ಲ. ಇದು ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ತೋರಿಸಿದೆ. ಮಂಗಳೂರಿನಿಂದ ಉಡುಪಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರ ಕೊಟ್ಟಾರ ಚೌಕಿ ಬಂಗ್ರಕೂಳೂರಿನ 4ನೇ ಮೈಲ್ ಪಣಂಬೂರಿಗೆ ಸರಬರಾಜು ಆಗುವ ನೀರಿನ ಪೈಪ್ ಒಡೆದು ಹೋಗಿದೆ. ಇಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಈಗಾಗಲೇ ಈ ವಿಚಾರವನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗಿಲ್ಲ. ಕಳೆದ 1.5 ತಿಂಗಳಿನಿಂದ ಇದನ್ನ ದುರಸ್ತಿ ಪಡಿಸಿಲ್ಲ. ಅಮೂಲ್ಯವಾದ ನೀರನ್ನ ಪೋಲು ಮಾಡುವುದು ಬಿಟ್ಟು ಇದನ್ನ ದುರಸ್ತಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಜಕಾಲುವೆ ಪಕ್ಕದಲ್ಲಿ ನಡೆಯುವ ಕಾಮಗಾರಿ ಸಂದರ್ಭದಲ್ಲಿ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ಇದು ಒಡೆದು ಹೋಗಿದೆ. ಆದ್ರಿಂದ ಗುತ್ತಿಗೆದಾರರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗಾಗಲೇ ಈ ಬಗ್ಗೆ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಅವರಿಗೂ ಮನವಿ ನೀಡಲಾಗಿದೆ ಅಂತ ಹೇಳಿದರು. ಪಣಂಬೂರಿಗೆ ಹಾದು ಹೋಗುವ ನೀರಿನ ಮೇನ್ ಲೈನಲ್ಲೇ ಇದು ಲೀಕೇಜ್ ಆಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿದರೂ ಯಾವೊಂದು ಅಧಿಕಾರಿಯೂ ಸುಮಾರು 1.5 ತಿಂಗಳಿನಿಂದ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಹೇಳಿದರೆ ಇಡೀ ಮಂಗಳೂರಿಗೆ ನೀರು ಬಂದ್ ಮಾಡಬೇಕು, ಆದುದರಿಂದ ಇಮಿಡಿಯೇಟ್ ಆಗುವುದಿಲ್ಲ ಎಂಬ ಉಡಾಫೆಯ ಉತ್ತರ ಬರ್ತದೆ. ಹಾಗೆಂದರೆ ಏನು, ಈ ನೀರನ್ನು ಇಷ್ಟು ಅಮೂಲ್ಯವಾದ ನೀರನ್ನು ಹೀಗೆ ಪೋಲು ಮಾಡುವುದೇ? ಇದು ಅಕ್ಟೋಬರ್ 30ರಿಂದ ನಮಗೆ ಗೊತ್ತಿದ್ದಾಗೆ ನೀರು ಪೋಲಾಗಲು ಶುರುವಾಗಿದೆ. ಕಮಿಷನರು ಒಂದು ಸಾಧಾರಣ 3 ವಾರ ಮೊದಲು ಇಲ್ಲಿಗೆ ಮುಖತಃ ಭೇಟಿಯಾಗಿದ್ದಾರೆ. ಬೇರೆ ವಿಷಯಕ್ಕೋಸ್ಕರ ಬಂದಾಗ ಅವರು ನೋಡಿದ್ದಾರೆ, ಅವರು ಸರಿ ಮಾಡುವ ಅಂತ ಹೇಳಿದ್ದಾರೆ, ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ಇಷ್ಟರವರೆಗೆ ಅದು ಈಡೇರಲಿಲ್ಲ. ರಾಜಕಾಲುವೆ ಪಕ್ಕವೇ ಒಂದು ದರೆ ಕಟ್ಟುವ ಕಾಮಗಾರಿ ನಡೀತಾ ಇತ್ತು. ಅದಕ್ಕೆ ಮಣ್ಣು ಕೊಂಡೋಗುವ ಟೈಮಲ್ಲಿ ಒಡೆದು ಹೋಗಿರಬಹುದು ಎಂದು ಅನಿಸುತ್ತದೆ.